ಆಯುರ್ವೇದ. ಆಯು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. 2000 ವರ್ಷಗಳಿಗೂ ಹೆಚ್ಚು ಅಧಿಕವಾದ ಔಷಧ ಪದ್ಧತಿ. ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಸರ್ವ ರೋಗಗಳಿಗೂ ಔಷಧಿ ಇದೆ. ಇಂತಹ ಆಯುರ್ವೇದ ಚಿಕಿತ್ಸೆಗೆಂದೇ ಪ್ರಸಿದ್ಧಿಯಾಗಿರುವ ದಕ್ಷಿಣ ಕನ್ನಡದ ನರಿಂಗಾನ ಎಂಬಲ್ಲಿನ ಯೆನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿ ನಾವು ಇಂದಿದ್ದೇವೆ. ಇಲ್ಲಿನ ಚಿಕಿತ್ಸಾ ಕ್ರಮಗಳು ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಜೆನಿಕಾ ಡಿ ಡಿಸೋಜಾ, ಪ್ರೊಫೆಸರ್ ಆ್ಯಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಾಯ ಚಿಕಿತ್ಸಾ, ಯೆನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್, ಇತ್ತೀಚೆಗೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ನಾವು ವಯಸ್ಕರಲ್ಲಿ ಕಾಣಬಹುದಾದ ಸಮಸ್ಯೆ ಅಂದರೆ ಮಂಡಿ ನೋವು. ಹೇಗಿದ್ದೀರಾ ಅಂತ ಕೇಳಿದ ಕೂಡಲೇ ಮೊಟ್ಟ ಮೊದಲಾಗಿ ಬಾಯಲ್ಲಿ ಬರುವಂಥದ್ದು ಚೆನ್ನಾಗಿಲ್ಲಮ್ಮ, ಮಂಡಿ ನೋವಿದೆ ಅಂತ. ಅಂದರೆ ಇದಕ್ಕೆ ಮಂಡಿ ಸವೆತ ಅಂತ ಹೇಳ್ತಾರೆ, ಸಂಧಿವಾತ ಅಂತ ಹೇಳ್ತಾರೆ. ಈ ಸಂಧಿವಾತ ಅಂದರೆ ಏನು ಡಾಕ್ಟರ್? ಒಂದು ವ್ಯಕ್ತಿ ಹುಟ್ಟಿ ಮಧ್ಯ ವಯಸ್ಸಿಗೆ ಬರುವ ತನಕ ಆತನಲ್ಲಿ ವಿವಿಧ ಅಂಗಗಳ ವಿಕಸನೆಗಳು ಆಗುತ್ತವೆ ಪ್ರಾಕೃತಿಕವಾಗಿ. ಮಧ್ಯಪ್ರಾಯದಿಂದ ಹಿರಿಯ ಪ್ರಾಯಕ್ಕೆ ಹೋಗ್ತಿರ್ಬೇಕಾದ್ರೆ ಆತನ ದೇಹದಲ್ಲಿ ವಿವಿಧ ಕ್ಷೀಣಿಸುವ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಮಂಡಿಯು ಇದಕ್ಕೆ ಹೊರತಲ್ಲ. ನಮ್ಮ ಆಯುರ್ವೇದ ಆಚಾರ್ಯರು ರೀಯಮಾನ ಧಾತು ಅವಸ್ಥಾ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅಂದರೆ ಈ ಪ್ರಾಯದಲ್ಲಿ, ಹಿರಿಯ ಪ್ರಾಯದಲ್ಲಿ ವಾತವು ಹೆಚ್ಚಳಗೊಂಡು ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ ಕ್ಷೀಣಿಸುವ ಪ್ರಕ್ರಿಯೆಯನ್ನು ಉಂಟು ಮಾಡುವಾಗ ದೇಹದ ವಿವಿಧ ಅಂಗಗಳಲ್ಲಿ ಇದರ ಬೇರೆ ಬೇರೆ ಪರಿಣಾಮಗಳು ಕಂಡುಬರುತ್ತವೆ. ಮೊಣಕಾಲಿನ ಗಂಟಿನಲ್ಲಿ ಈ ವಾತ ದೋಷದ ಹೆಚ್ಚಳದಿಂದ ಕಂಡುಬರುವಂಥದ್ದು ಮೊಣಕಾಲು ಸವೆತ. ಇದಕ್ಕೆ ಮಂಡಿ ಸವೆತ ಅಥವಾ ಆಯುರ್ವೇದದಲ್ಲಿ ನಾವು ಸಂಧಿವಾತ ಅಂತ ಹೇಳುತ್ತೇವೆ. ಈ ಮೊಣಕಾಲು ಗಂಟು ಒಂದು ವಿಶೇಷವಾದ ಗಂಟು. ಯಾತಕ್ಕೆಂದರೆ ಮನುಷ್ಯನ ಇಡೀ ದೇಹದ ಭಾರವನ್ನು ಈ ಮೊಣಕಾಲು ಗಂಟು ತೆಗೆದುಕೊಳ್ಳುತ್ತದೆ. ನಮ್ಮ ವಾಹನದಲ್ಲಿ ಶಾಕ್ ಅಬ್ಸಾರ್ಬರ್ಗಳು ಇದ್ದ ಹಾಗೆ ಈ ಗಂಟಿನಲ್ಲಿ ಸ್ನಾಯುಗಳು ಹಾಗೂ ಮೃದು ಎಲುಬುಗಳು ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತವೆ. ಕಾಲಕ್ರಮೇಣ ಈ ಮೃದು ಅಸ್ಥಿಗಳು, ಈ ಸ್ನಾಯುಗಳು ಕ್ಷೀಣಗೊಂಡಾಗ ಆ ಗಂಟಿನಲ್ಲಿ ಎಲುಬುಗಳ ಘರ್ಷಣೆ ಉಂಟಾಗುತ್ತದೆ. ಇದರಿಂದ ಬೇರೆ ಬೇರೆ ನೋವು, ಇಂತಹ ಲಕ್ಷಣಗಳು ಕಂಡುಬರುತ್ತವೆ. ಈ ಒಂದು ತೊಂದರೆಗೆ ಸಂಧಿವಾತ ಅಂತ ಹೇಳುತ್ತೇವೆ. ಈಗ ಈ ಸಂಧಿವಾತ ತೊಂದರೆಗೆ ಕಾರಣ ಏನಿರುತ್ತೆ ಡಾಕ್ಟರ್? ಪ್ರಪ್ರಥಮವಾಗಿ ವಯಸ್ಸಿನ ಒಂದು ಪರಿಣಾಮ ಇದರ ಮೇಲೆ ಇರುತ್ತೆ. ಈ ಕಾಯಿಲೆಯು ಹೆಚ್ಚಾಗಿ 40 ವರ್ಷ ಕಳೆದು ಅದರ ನಂತರ ಕಂಡುಬರುವುದು ಜಾಸ್ತಿ. ಯಾಕಂತ ಹೇಳಿದರೆ, ನಾನು ಆಗಲೇ ತಿಳಿಸಿದಾಗೆ ಆಯುರ್ವೇದದಲ್ಲಿ ನಮ್ಮ ಈ ತ್ರಿದೋಷ ಸಿದ್ಧಾಂತದ ಪ್ರಕಾರ ಹಿರಿಯ ವಯಸ್ಸಿನಲ್ಲಿ ವಾತದ ಹೆಚ್ಚಳ ಕಂಡುಬರುತ್ತದೆ. ಇದು ಮೊಣಕಾಲು ಗಂಟಿನ ಮೇಲೆ ತನ್ನ ಪ್ರಭಾವವನ್ನು ಹಾಕುವುದರಿಂದ ಇದರದ್ದು ತೊಂದರೆಗಳು ಹೆಚ್ಚಾಗಿ 40 ವರ್ಷ ಆ ನಂತರ ಕಾಣಿಸ್ಕೊಳ್ಳೋದು. ಇನ್ನು ಸ್ತ್ರೀಯರಲ್ಲಿ ಈ ಋತುಚಕ್ರ ಅಥವಾ ಮಾಸಾನುಮಾಸ ಸ್ರಾವ ಆಗುವ ಸಂದರ್ಭದಲ್ಲಿ ಇದರ ತೊಂದರೆಗಳು ಕಡಿಮೆ. ಹಾಗಾಗಿ ಸ್ತ್ರೀಯರಲ್ಲಿ 50 ವರ್ಷ ಕಳೆದು ಋತುಸ್ರಾವ ನಿಂತ ನಂತರ ಇದರ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ. ಒಮ್ಮೆ 50 ವರ್ಷ ಕಳೆದ ನಂತರ ಇದನ್ನು ಪುರುಷರಲ್ಲಿ ಹಾಗೂ ಸ್ತ್ರೀಯರಲ್ಲಿ ಹೋಲಿಕೆ ಮಾಡಿದಾಗ ಸ್ತ್ರೀಯರಲ್ಲಿ ದ್ವಿಪಟ್ಟು ಈ ತೊಂದರೆ ಕಾಣಿಸುತ್ತದೆ. ಅದಲ್ಲದೆ ಇದರ ಲಕ್ಷಣಗಳ ತೀವ್ರತೆ ಕೂಡ ಸ್ತ್ರೀಯರಲ್ಲಿ ಜಾಸ್ತಿ ಕಂಡುಬರುತ್ತದೆ. ವಯಸ್ಸು ಮತ್ತು ಲಿಂಗದ ಪ್ರಭಾವ ಅಲ್ಲದೆ ವೃತ್ತಿಯ ಕಾರಣಗಳು ಸೇರುತ್ತವೆ. ಹೆಚ್ಚಾಗಿ ವೃತ್ತಿಯಲ್ಲಿ ಹೆಚ್ಚಿನ ಹೊತ್ತು ನಿಂತುಕೊಳ್ಳುವವರು
ಆ ನಂತರ ಹೆಚ್ಚಿನ ಹೊತ್ತು ಮೊಣಕಾಲನ್ನು ಬಗ್ಗಿಸಿ ಕೆಲಸ ಮಾಡುವವರು, ಆ ನಂತರ ಕೂಲಿ ಕೆಲಸ ಮಾಡುವವರು, ಇಂಥವರಲ್ಲಿ ಇದರದ್ದು ತೊಂದರೆಗಳು ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತದೆ. ಶರೀರದ ತೂಕ ಹೆಚ್ಚಿಗೆ ಇರುವವರಲ್ಲಿ ಈ ಶರೀರದ ಭಾರ ಈ ಮೊಣಕಾಲು ಗಂಟಿನ ಮೇಲೆ ಬಿದ್ದು ಆ ಒತ್ತಡದಿಂದ ಈ ತೊಂದರೆ ಜಾಸ್ತಿ ಆಗುತ್ತದೆ. ಹಾಗಾಗಿ ಶರೀರ ಭಾರವು ಒಂದು ಕಾರಣ ಕೆಲವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದಲ್ಲದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಥವಾ ಯಾವುದಾದರೂ ಮೊಣಕಾಲು ಗಂಟಿಗೆ ಪೆಟ್ಟು ಆದ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಏನಾದರೂ ಶಸ್ತ್ರಚಿಕಿತ್ಸೆ ಆದ ಸಂದರ್ಭದಲ್ಲಿ ಈ ಮೊಣಕಾಲು ಗಂಟಿಗೆ ಅದರ ಪರಿಣಾಮವಾಗಿ ವಯಸ್ಸಿಗಿಂತ ಬೇಗನೆ ಈ ಸಂಧಿವಾತದ ತೊಂದರೆಯನ್ನು ಕಾಣಿಸಬಹುದು. ಆನುವಂಶಿಕ ಪ್ರಭಾವನೂ ಉಂಟು. ಒಂದು ವೇಳೆ ಹಿರಿಯರಿಗೆ, ತಂದೆ ತಾಯಿ ಅಥವಾ ಕುಟುಂಬದಲ್ಲಿ ಈ ಸಮಸ್ಯೆ ಬಂದರೆ ಇದು ಆನುವಂಶಿಕವಾಗಿಯೂ ಮನುಷ್ಯರಲ್ಲಿ ಕಾಣಿಸ್ಕೊಳ್ಳಬಹುದು. ಕುಟುಂಬದಲ್ಲಿ ಯಾರಿಗಾದರೂ ಹಿರಿಯರಿಗೆ ಇದ್ದ ಪಕ್ಷದಲ್ಲಿ ಅದು ಮುಂದಿನ ಪೀಳಿಗೆಗೂ ಕೂಡ ಬರುವ ಸಾಧ್ಯತೆಗಳು ಇವೆ. ಇನ್ನು ಈ ತೊಂದರೆ ಇದ್ದವರಲ್ಲಿ ಹೆಚ್ಚಾಗಿ ಆಹಾರ ಮತ್ತು ದೈನಂದಿನ ಚಟುವಟಿಕೆಯ ಪ್ರಭಾವದಿಂದ ಈ ತೊಂದರೆ ಹೆಚ್ಚಾಗುವುದು ಉಂಟು. ಆಹಾರದಲ್ಲಿ ಕಾಳುಗಳು ಸೇವನೆ ಅಥವಾ ಅತಿಯಾದ ಉಪವಾಸವನ್ನು ಇಟ್ಕೊಳ್ಳುವವರು, ಇಂತಹ ಜನರಲ್ಲಿ ಇದು ವಾತದ ಹೆಚ್ಚಳಕ್ಕೆ ಕಾರಣವಾಗಿ ಇದು ಕೂಡ ಈ ಕಾಯಿಲೆಗೆ ಪೂರಕವಾಗಿ ಕಾರಣವಾಗುತ್ತದೆ. ಡಾಕ್ಟರ್, ಈಗ ಸಂಧಿವಾತ ರೋಗ ಇದರ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಪ್ರಪ್ರಥಮವಾಗಿ ರೋಗಿಯನ್ನು ವೈದ್ಯರ ಕಡೆಗೆ ಕೊಂಡೊಯ್ಯೋದೇ ಈ ಗಂಟಿನ ನೋವುಗಳು. ಈ ನೋವು ಹೇಗಿರುತ್ತೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಬಿಟ್ಟು ಬಿಟ್ಟು ಬರುತ್ತದೆ. ವಿಶ್ರಾಂತಿ ತೆಗೆದುಕೊಂಡು ಎದ್ದು ಚಲಾವಣೆಗೆ ಮನುಷ್ಯ ತೊಡಗಿದಾಗ ಅಥವಾ ರಾತ್ರಿ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ನಡಿಲಿಕ್ಕೆ ಪ್ರಾರಂಭ ಮಾಡುವಾಗ ನೋವು ಕಾಣಿಸ್ಕೊಳ್ತದೆ. ಈ ನೋವು ಈ ಮೊಣಕಾಲು ಗಂಟಿನ ಆಳದಿಂದ ಬಂದಿರುತ್ತದೆ. ಇದಕ್ಕೆ ಡಲ್ ಏಕಿಂಗ್ ಪೇಯ್ನ್ ಅಂತ ಹೇಳ್ತೇವೆ. ಇದಲ್ಲದೆ ಕೆಲವರಿಗೆ ಮೊಣಕಾಲು ಗಂಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಊತನೂ ಕಾಣಿಸ್ಕೊಳ್ಬೋದು. ಎಲ್ಲರಲ್ಲಿ ಇದು ಕಾಣಬೇಕಾಗಿಲ್ಲ, ಆದರೆ ಕೆಲವು ರೋಗಿಗಳಲ್ಲಿ ಒಂದು ಸ್ವಲ್ಪ ಮಟ್ಟಿನ ಊತ ಇರುತ್ತೆ. ಇದು ಅಲ್ಲದೆ ಗಂಟಿನಲ್ಲಿ ಒಂದು ಶಬ್ದ, ಕೈಯನ್ನು ಗಂಟಿನ ಮೇಲೆ ಇಟ್ಟು ಗಂಟನ್ನು ಮಡಚಿ ತೆರೆಯುವಾಗ ಒಂದು ಥರದ ಕ್ರಿಪಿಟಸ್ ಅಂತ ಹೇಳ್ತೇವೆ ನಾವು, ಜಾಯಿಂಟ್ ಕ್ರಿಪಿಟಸ್, ಈ ಒಂದು ಶಬ್ದ ಕೇಳಿಸ್ಕೊಳ್ತದೆ. ಕಾಲಕ್ರಮೇಣ ಈ ಶಬ್ದ ಕೇಳಲು ಕೂಡ ಕಂಡುಬರುತ್ತದೆ. ಅದಲ್ಲದೆ ಗಂಟಿನಲ್ಲಿ ಸ್ತಬ್ಧತೆ ಅಂದರೆ ಬಿಗಿ ಹಿಡಿಯುವುದು ಇದು ಕಂಡುಬರುತ್ತದೆ. ಮನುಷ್ಯ ಕೂತವನು ಎದ್ದಾಗ ಅಥವಾ ಮಲಗಿದವನು ಕೂತಾಗ ಎದ್ದು ನಡ್ಕೊಳ್ಳುವಾಗ ಎದುರು ಹೆಜ್ಜೆ ಇಡಲಿಕ್ಕೆ ಸ್ವಲ್ಪ ಕಷ್ಟಕರವಾಗುವಂಥದ್ದು, ಹಿಡಿದಿಟ್ಕೊಳ್ಳುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್, ಈಗ ಸಂಧಿವಾತದ ಲಕ್ಷಣಗಳು ಹೇಗೆ ಅಂತ ಹೇಳಿದ್ರಿ, ಆದರೆ ದೀರ್ಘಕಾಲದಲ್ಲಿ ಇದರಿಂದ ಆಗಬಹುದಾದ ತೊಂದರೆಗಳೇನು ಡಾಕ್ಟರ್? ಈ ತೊಂದರೆಯಿಂದ ಬಳಲುತ್ತಿರುವ ರೋಗಿಯು ಅವನ ಮೊದಲಿನ ಹಂತದಲ್ಲಿ ಬಿಟ್ಟು ಬಿಟ್ಟು ಬರುವಂತಹ ಆ ನೋವು, ಆ ನಂತರ ಅದರ ತೀವ್ರತೆ ಹೆಚ್ಚಾಗಿ ಅದು ಕಾಯಂ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ. ಈ ಕಾಯಿಲೆಯಿಂದ ಮನುಷ್ಯನ ಆಯುಷ್ಯನ ಮೇಲೆ ಯಾವುದೇ ಪರಿಣಾಮ ಇಲ್ಲ, ಆದರೆ ದೈನಂದಿನ ಚಟುವಟಿಕೆಗಳಲ್ಲಿ ಅಡಚಣೆಗಳು ಆಗಬಹುದು. ಇದಲ್ಲದೆ ಕ್ರಮೇಣ ಊತವು ಸ್ವಲ್ಪ ಜಾಸ್ತಿ ಆಗಬಹುದು. ನಡೆಯುವುದರಲ್ಲಿ, ಎದ್ದು ಕೂತ್ಕೊಳ್ಳುವುದರಲ್ಲಿ ತಡೆಗಳು ಉಂಟಾಗುವುದು. ಇನ್ನೂ ದೀರ್ಘಕಾಲೀನ ಪರಿಣಾಮ ಏನಂತ ಹೇಳಿದರೆ ಎಲುಬುಗಳ ಜೋಡಣೆ. ಈ ಎಲುಬುಗಳ ಜೋಡಣೆಗೆ ಆ್ಯಂಕಲೋಸಿಸ್ ಅಂತ ಹೇಳ್ತೇವೆ. ಒಮ್ಮೆ ಈ ಜೋಡಣೆ ಆದಲ್ಲಿ ಮನುಷ್ಯನು ಅವನ ಮೊಣಕಾಲು ಗಂಟನ್ನು ಬಗ್ಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಮೇಡಮ್, ಈಗ ಮೊಣಕಾಲು ಗಂಟು ಸವೆತ ಅಥವಾ ಸಂಧಿವಾತ, ಇದಕ್ಕೆ ಆಯುರ್ವೇದದಲ್ಲಿರುವಂತಹ ಚಿಕಿತ್ಸಾ ಸೌಲಭ್ಯಗಳು ಏನು ಮ್ಯಾಮ್? ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ವಿಶೇಷವಾದ ಕೆಲವು ಚಿಕಿತ್ಸಾ ಕ್ರಮಗಳನ್ನು ನಾವು ಈ ಕಂಡೀಷನಲ್ಲಿ ಅಳವಡಿಸ್ತೇವೆ. ಉದಾಹರಣೆಗೆ ಜಾನುಬಸ್ತಿ ಅಂತ ಹೇಳಿದರೆ, ಈ ಮೊಣಕಾಲಿನ ಸುತ್ತಕ್ಕೆ ಈ ಥರ ಒಂದು ಕಟ್ಟೆಯನ್ನು ಕಟ್ಟಿಬಿಟ್ಟು ಅದರಲ್ಲಿ ಔಷಧಿಯ ತೈಲಗಳನ್ನು ಉಗುರು ಬಿಸಿ ಮಾಡಿ ಆ ಕಟ್ಟೆ ಒಳಗೆ ನಾವು ಹೊಯ್ಯುವಂಥದ್ದು. ಆನಂತರ ಅದನ್ನು ಬದಲಾಯಿಸಿಕೊಂಡು ಪುನಃ ಆ ಎಣ್ಣೆಯನ್ನು ಹೊಸದಾಗಿ ಬಿಸಿ ಮಾಡಿ ಹಾಕುವಂಥದ್ದು. ಇದಲ್ಲದೆ ಪಿಚು, ಜಾನುವೇಷ್ಟನ, ಉಪನಾಹ, ಲೇಪಗಳು, ಇಂಥ ಕೆಲವು ಚಿಕಿತ್ಸೆಗಳನ್ನು ಬಾಹ್ಯ ಅಂದರೆ ಈ ಮಂಡಿಯ ಮೇಲೆ ಮಾಡುವಂತಹ ಚಿಕಿತ್ಸಾ ವಿಧಾನಗಳು. ಅದಲ್ಲದೆ ಪಂಚಕರ್ಮದ ಮುಖ್ಯ 5 ಕ್ರಮಗಳಲ್ಲಿ ಬಸ್ತಿ ಚಿಕಿತ್ಸಾ ಅಂತ ಹೇಳುವಂಥದ್ದು ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಅಸ್ಥಿ, ಎಲುಬು ಮತ್ತು ಮೃದು ಎಲುಬು ಇವುಗಳ ತೊಂದರೆಗಳಲ್ಲಿ ಬಸ್ತಿ ಚಿಕಿತ್ಸೆಯನ್ನು ಅಳವಡಿಸ್ತೇವೆ. ಬಸ್ತಿ ಚಿಕಿತ್ಸೆ ಅಂತ ಹೇಳಿದರೆ ಗುದದ್ವಾರದ ಮುಖಾಂತರ ಔಷಧಿಯನ್ನು ಕೊಡುವಂಥದ್ದು. ಅದು ಕಷಾಯ ದ್ರವ್ಯಗಳಾಗಿರ್ಬೋದು ಅಥವಾ ಎಣ್ಣೆಗಳಾಗಿರ್ಬೋದು, ಗುದದ್ವಾರದ ಮುಖಾಂತರ ಕೊಡುವಂಥದ್ದಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಅದನ್ನು ಕೂಡ ಈ ಸಂದರ್ಭಗಳಲ್ಲಿ ನಾವು ರೋಗಿಗಳಿಗೆ ಕೊಡ್ತೇವೆ. ಇದು ಅಲ್ಲದೆ ರಕ್ತಮೋಕ್ಷಣ ಅಂತ ಹೇಳುವಂಥ ಒಂದು ವಿಧಾನ ಇದೆ. ಈ ರಕ್ತವನ್ನು ಆ ಜಾಗದಲ್ಲಿ ಹೊರಗೆ ತೆಗೆಯುವಂಥದ್ದು, ಅದಕ್ಕೆ ನಾವು ಪಾವರೆ ಅಥವಾ ಉಮ್ಮುರು ಅಂತ ಹೇಳುವಂಥದ್ದು ಹಾಕ್ತೇವೆ. ಅದು ಆ ಜಾಗದಲ್ಲಿ ಇರುವ ರಕ್ತವನ್ನು ಹೀರಿಕೊಂಡು ಆ ಜಾಗದಲ್ಲಿ ಹೊಸ ರಕ್ತ ಚಲಾವಣೆಯನ್ನು ಮಾಡಿಬಿಟ್ಟು ರೋಗಿಗೆ ಆ ಚಿಕಿತ್ಸೆ ಮಾಡಿದ ತಕ್ಷಣ ಮುಗ್ದ ಕೂಡಲೇ ಆ ಗಂಟಿನ ಲಘು ಮತ್ತು ಅದರಲ್ಲಿರುವ ಊತ, ನೋವು ಇವೆಲ್ಲ ಕಡಿಮೆ ಆಗುವಂಥದ್ದು ಕೂಡಲೇ ಕಾಣಿಸಿಕೊಳ್ಳುತ್ತದೆ. ಈ ಚಿಕಿತ್ಸೆಯ ಹೆಸರು ಪಿಚು ಅಂತ ಹೇಳಿ. ಜಾನು ಅಂದರೆ ಗಂಟು, ಮೊಣಕಾಲು ಗಂಟು. ಇಲ್ಲಿ ಔಷಧಿಯ ಎಣ್ಣೆಯನ್ನು ಹತ್ತಿ ಅಥವಾ ಬಟ್ಟೆಯಲ್ಲಿ ಮುಳುಗಿಸಿ ಅದನ್ನು ಮಂಡಿಯ ಮೇಲೆ ಇಡುವಂಥದ್ದು. ಜಾನುವೇಷ್ಟನೆ ಚಿಕಿತ್ಸದಲ್ಲಿ ಔಷಧಿಯನ್ನು ಒಂದು ಹತ್ತಿ ಅಥವಾ ಬಟ್ಟೆಯಲ್ಲಿ ಇಟ್ಟುಬಿಟ್ಟು ಬಟ್ಟೆಯನ್ನು ಆ ಮೊಣಕಾಲು ಸಂದಿಗೆ ಸುತ್ತಲಾಗುತ್ತದೆ. ಹೀಗೆ ಸುತ್ತಿಟ್ಟ ಈ ಬಟ್ಟೆಯನ್ನು ಔಷಧಿ ಸಮೇತ 6 ತಾಸು 8 ತಾಸು ರೋಗಿಯ ಮೊಣಕಾಲಿನ ಮೇಲೆ ಇಡಲಾಗುತ್ತದೆ. ಆ ನಂತರ ಅದನ್ನು ತೆಗೆದು ಬಿಸಿ ನೀರಲ್ಲಿ ಮೊಣಕಾಲನ್ನು ತೊಳೆಯುವುದು. ಈ ಚಿಕಿತ್ಸೆಯ ಹೆಸರು ಪತ್ರಪಿಂಡ ಸ್ವೇದ ಅಂತ ಹೇಳಿ. ಪತ್ರಪಿಂಡ ಸ್ವೇದದಲ್ಲಿ ವಿವಿಧ ಔಷಧಿಯ ಎಲೆಗಳನ್ನು ಎಣ್ಣೆಯಲ್ಲಿ ಬಾಡಿಸಿ ಒಂದು ಬಟ್ಟೆಯಲ್ಲಿ ಪೋಟಲಿ ಥರ ಕಟ್ಟಿ, ಇದು ಪೋಟಲಿ. ಈ ಪೋಟಲಿಯನ್ನು ಬಿಸಿ ಎಣ್ಣೆಯಲ್ಲಿ ಮುಳುಗಿಸಿ ರೋಗಿಗೆ ಸಹಿಸುವಷ್ಟು ಬಿಸಿ ಎಣ್ಣೆಯಲ್ಲಿ ಮುಳುಗಿಸಿದ ಪೋಟಲಿಯನ್ನು ಮೆಲ್ಲನೆ ಮೊಣಕಾಲು ಗಂಟಿಗೆ ಈ ಪ್ರಕಾರ ಚಿಕಿತ್ಸೆ ಕೊಡಲಾಗುತ್ತದೆ. ಈ ಚಿಕಿತ್ಸೆ ಲೇಪ ಚಿಕಿತ್ಸೆ. ಇದರಲ್ಲಿ ಔಷಧಿಯ ಪುಡಿಗಳನ್ನು ಬೇರೆ ಬೇರೆ ದ್ರವ್ಯಗಳ ಜೊತೆಗೆ, ಅಂದರೆ ಅದು ಬಿಸಿ ನೀರಾಗಿರ್ಬೋದು ಅಥವಾ ಯಾವುದಾದ್ರೂ ಎಣ್ಣೆ ಆಗಿರ್ಬೋದು, ಅದರ ಒಟ್ಟಿಗೆ ಮಿಶ್ರಣ ಮಾಡಿ ಹಚ್ಚುವಂಥದ್ದು. ಅದೇ ಪ್ರಕಾರ ಹಸಿ ಎಲೆಗಳನ್ನು ಒಂದು ಪೇಸ್ಟ್ ಥರ ಮಾಡಿ ಅದನ್ನು ಉಗುರು ಬಿಸಿ ಮಾಡಿ ಮೊಣಕಾಲಿನ ಗಂಟಿಗೆ ಹಾಕುವಂಥದ್ದು ಲೇಪ ಚಿಕಿತ್ಸೆ. ಇದು ಉಪನಾಹ ಚಿಕಿತ್ಸೆ. ಉಪನಾಹದಲ್ಲಿ ಔಷಧಿಯ ಕಲ್ಕವನ್ನು ಮಾಡಿಬಿಟ್ಟು ಅದನ್ನು ಒಂದು ಎಲೆ, ಹೆಚ್ಚಾಗಿ ಹರಳೆಲೆ ಅಥವಾ ಎಕ್ಕೆ ಎಲೆ ಮೇಲೆ ಅದನ್ನು ಹಚ್ಚಿಬಿಟ್ಟು ಮೊಣಕಾಲ ಮೇಲೆ ಇಟ್ಟು ಬಟ್ಟೆಯಲ್ಲಿ ಅದನ್ನು ಸುತ್ತಿ
ಅದನ್ನು ಒಂದು ಇಡೀ ರಾತ್ರಿ ಅಥವಾ ಇಡೀ ಹಗಲು ಕಟ್ಟಿ ಗಂಟಿನ ಮೇಲೆ ಉಳಿಸುತ್ತೇವೆ. ಈ ಚಿಕಿತ್ಸೆಗೆ ಉಪನಾಹ ಚಿಕಿತ್ಸೆ ಅಂತ ಹೆಸರು. ಡಾಕ್ಟರ್, ಈಗ ನಾವು ಸಂಧಿವಾತಕ್ಕೆ ಚಿಕಿತ್ಸಾ ಕ್ರಮ ಹೇಗೆ ಅಂತ ನೋಡಿದ್ವಿ. ಆದರೆ ಸಂಧಿವಾತನ ತಡೆಗಟ್ಟುವುದು ಹೇಗೆ ಡಾಕ್ಟರ್? ಜೀವನ ಶೈಲಿಯಲ್ಲಿ ಕೆಲವು ವ್ಯತ್ಯಾಸಗಳನ್ನು ಮಾಡಬೇಕು. ನಾನು ಆವಾಗಲೇ ತಿಳಿಸಿದ ಹಾಗೆ ಶರೀರದ ತೂಕ ಹೆಚ್ಚಿರುವುದರಿಂದ ಮೊಣಕಾಲು ಗಂಟಿನ ಮೇಲೆ ಅದರ ಪ್ರಭಾವ ಬೀಳುತ್ತದೆ. ಹಾಗಾಗಿ ಶರೀರ ತೂಕ ಹೆಚ್ಚಿಗೆ ಇರುವವರು ಶರೀರದ ತೂಕವನ್ನು ಕಡಿಮೆ ಮಾಡಿ ಆ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅವರು ಪ್ರಯತ್ನವನ್ನು ಪಡಬೇಕು. ಆಹಾರ ಕ್ರಮದಲ್ಲಿ ಕೆಲವು ವ್ಯತ್ಯಾಸಗಳನ್ನು ಮಾಡಬೇಕು. ಯಾವುದಂತ ಹೇಳಿದರೆ, ಹೆಚ್ಚಾಗಿ ಈ ಕಾಳುಗಳು, ಗೆಡ್ಡೆಗೆಣಸುಗಳು ಇವುಗಳನ್ನು ಬಳಸುವುದರಿಂದ ವಾತದೋಷದ ಹೆಚ್ಚಳ ಆಗುತ್ತದೆ. ಈ ವಾತದೋಷವು ಹೆಚ್ಚಾದಾಗ ಇಂತಹ ವಾತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಜಾಸ್ತಿ ಆಗುವ ಕಾರಣ ಇವುಗಳ ಸೇವನೆಯಲ್ಲಿ ನಿಯಂತ್ರಣ ಹಾಗೂ ಆಹಾರದಲ್ಲಿ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಹಿಂಗು, ಸಾಸಿವೆ ಇಂತಹ ಆಹಾರ ಪದಾರ್ಥಗಳನ್ನು ಊಟದಲ್ಲಿ ಬಳಸುವಂಥದ್ದು. ಅದೇ ರೀತಿ ವ್ಯಾಯಾಮವನ್ನು ತಮ್ಮ ಜೀವನ ಶೈಲಿಯಲ್ಲಿ ಒಂದು ಅಂಗವನ್ನು ಮಾಡಿಕೊಳ್ಳಬೇಕು. ಅದನ್ನು ನಿತ್ಯ ಪಾಲಿಸುವ ರೂಢಿಯನ್ನು ಮಾಡಿಕೊಳ್ಳಬೇಕು. ಈ ತೊಂದರೆಯಿಂದ ಬಳಲುತ್ತಿರುವವರು ನಿತ್ಯ ನಡೆಯುವಾಗ ಸಮತಟ್ಟಿನ ಪ್ರದೇಶದಲ್ಲಿ ನಡೆಯುವಂಥದ್ದು. ಸೈಕ್ಲಿಂಗ್ ಇದು ಒಂದು ಒಳ್ಳೆಯ ವ್ಯಾಯಾಮ. ಅದಲ್ಲದೆ ಸ್ವಿಮ್ಮಿಂಗ್ ಗೊತ್ತಿರುವವರು ಸ್ವಿಮ್ಮಿಂಗನ್ನು ಕೂಡ ಮಾಡಬಹುದು. ಇಂತಹ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಯೋಗ, ಧ್ಯಾನ ಇಂಥದ್ದು ನಿತ್ಯ ಅಭ್ಯಾಸ ಮಾಡುವುದರಿಂದ ರೋಗಿಗಳಿಗೆ ಲಾಭಕರವಾಗಿದೆ. ಇದಲ್ಲದೆ ಸಂಧಿವಾತ ಇರುವವರು ಕೆಲವು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವಂತಹ ವಿಷಯಗಳೇನಂತ ಹೇಳಿದರೆ, ಶೌಚಾಲಯದಲ್ಲಿ ವೆಸ್ಟರ್ನ್ ಕೊಮೋಡನ್ನು ಬಳಸುವಂಥದ್ದು. ಯಾತಕ್ಕಂದರೆ ಇಂಡಿಯನ್ ಕೊಮೋಡಲ್ಲಿ ಮೊಣಕಾಲು ಗಂಟನ್ನು ಹೆಚ್ಚಿಗೆ ನಾವು ಮಡಿಸಬೇಕಾದ ಕಾರಣ ಅದಕ್ಕೆ ಆಗುವ ಏಟು ಇನ್ನೂ ಜಾಸ್ತಿ. ಮತ್ತು ಹ್ಯಾಂಡ್ ಗ್ರ್ಯಾಬ್, ಪೇಷಂಟ್ ಈ ವೆಸ್ಟರ್ನ್ ಕೊಮೋಡಿಂದ ಎದ್ದೇಳಬೇಕಾದ್ರೆ ಹ್ಯಾಂಡ್ ಗ್ರ್ಯಾಬಿನ ಸಪೋರ್ಟ್ ತಗೊಂಡು ಏಳುವಂಥದ್ದು. ನೆಲದ ಮೇಲೆ ಕೂತ್ಕೊಂಡು ಮಾಡುವ ಚಟುವಟಿಕೆಗಳನ್ನು ಆದಷ್ಟು ಅವುಗಳನ್ನು ತಡೆ ಹಿಡಿದು ಅದು ಮಾಡದೇ ಇರುವಂಥದ್ದು. ಇವು ಕೆಲವು ವ್ಯತ್ಯಾಸ ಕ್ರಮಗಳನ್ನು ಮಾಡಿಕೊಳ್ಬೇಕು. ಡಾಕ್ಟರ್, ಈಗ ನೀವು ನಮಗೆ ನಮ್ಮ ವೀಕ್ಷಕರಿಗೆ ಸಂಧಿವಾತದ ಚಿಕಿತ್ಸೆ ಬಗ್ಗೆ, ಅದನ್ನು ತಡೆಗಟ್ಟುವುದು ಹೇಗೆ, ಆಹಾರ ಪದ್ಧತಿ ಬಗ್ಗೆ, ಲಕ್ಷಣಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ, ವಿವರವಾಗಿ ತಿಳಿಸ್ಕೊಟ್ರಿ. ಆದ ಕಾರಣ ನಿಮಗೆ ಧನ್ಯವಾದ ಮಾಡಿ. ನರಿಂಗಾಣದ ಎನೋಪಯ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಚಿಕಿತ್ಸಾ ಕ್ರಮಗಳು, ಆಯುರ್ವೇದ ಚಿಕಿತ್ಸಾ ಕ್ರಮಗಳು ಹೇಗೆಲ್ಲ ಅಂತ ನಾವು ಇವತ್ತು ನೋಡ್ಕೊಂಡು ಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಯುರ್ವೇದದ ಮಾಹಿತಿಗಳೊಡನೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.